ಸಾಮಾನ್ಯ ಜನರಿಗೂ ಬದುಕುವ ಹಕ್ಕು ಒದಗಿಸಿಕೊಟ್ಟು ನ್ಯಾಯ ಸಿಗುವಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ ಮಹತ್ತರವಾಗಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂದೇಶ, ವಿಚಾರಧಾರೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಪಿಡುಗಾಗಿರುವ ಮೇಲು ಕೀಳು ಎಂಬ ಜಾತಿ ಪದ್ಧತಿಗೆ ಇತಿಶ್ರೀ ಹಾಡುವಲ್ಲಿ ಎಲ್ಲರೂ ಪ್ರಯತ್ನಿಸುವ ಅನಿವಾರ್ಯತೆ ಇದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ಪುತ್ತೂರಿನ ಸೈನಿಕ ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಪುತ್ತೂರು ತಾಲೂಕು ಶಾಖೆ ವತಿಯಿಂದ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 127ನೇ ಜನ್ಮದಿನಾಚರಣೆ, ಪುತ್ತೂರು ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ರಕ್ತದಾನ ಶಿಬಿರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಕ್ರಿಶ್ಚಿಯನ್ ಅವ್ರದ್ದಾರೆ ಬೌದ್ಧ ಧರ್ಮವು ಗೊತ್ತೇವೆ. ಹಿಂದೂ ಧರ್ಮಕ್ಕೂ ಪೂರಕವಾದ ಬೌದ್ಧ ಧರ್ಮ ಇಲ್ಲಿ ಅವಲ್ಲಿ ನ್ಯಾಯ ದೃಷ್ಟಿ ಆಗ್ಬೋದೇವೆ ಅಂಚೆ ಆ ನಮ್ಮಡಿ ಪಂಚಿನ ಆ ಜಾತಿ ಪದ್ಧತಿ ಇದಿಶ್ರೀ ಅವರು ಜಾತಿ ಪದ್ಧತಿ ತಾರತಮ್ಯ ಇಬ್ಬರಲ್ಲಿ ಐಗೆ ಹೊಡೆದು ಆ ಸಂವಿಧಾನ ಐಗೆ ಹೊಡೆದಿನ ಅವಕಾಶ ಒಪ್ಪಿಕೊಳ್ತೇವೆ. ಅಂಚಿನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 125ನೇ ಆ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮಗಳು ಈ ದೇಶದ ಪ್ರಧಾನಿ ಆಗ ಕುಟುನವರು ಆಗ ಕಂತಿನ ಭಾಗಗಳು ಆಗ ವಿದ್ಯಾಭ್ಯಾಸ ಮಂತ್ರಿನ ಲಂಡನ್ ಆಗ ತೀರ್ಪು ಎಂಚಿನ ಜಾಗೆ ಆಗ ಸಂವಿಧಾನ ಎಂಚಿನ ಜಾಗೆ ಪಂಚತೀರ್ಥ ಬಂದದ್ದು 5 ದಿನಗಳ ಸ್ಮಾರಕ ಬಂದದ್ದು ನಾನದ ನಮ್ಮ ಪೀಳಿಗೆಗೆ ಅಧ್ಯಯನ ಮಲ್ಪರ ಅವಕಾಶ ಮಲ್ಪಂಚಿನ ಅವಕಾಶ ದೇಶದ ಪ್ರಧಾನಿ ಹೊಂದಿದೆ. ಮಂಗಳೂರು ಕೆಪಿಟಿ ಕಾಲೇಜು ಉಪನ್ಯಾಸಕ ಭಾಸ್ಕರ್ ವಿಟ್ಲ ಅಂಬೇಡ್ಕರ್ ಕುರಿತು ಪ್ರಧಾನ ಭಾಷಣ ಮಾಡಿ, ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಮರೆಯಲಾರದ ಮಾಣಿಕ್ಯ ಎಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ಹೇಳಿದ್ರು. ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ಸೂರ್ಯ ಚಂದ್ರ ಇರುವ ತನಕ ಬೆಳಗಬಲ್ಲಂತಹ ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಈ ಮಾತು ಅಭಿಮಾನದ ಮಾತಲ್ಲ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬರ ಬಗ್ಗೆ ಈಗ ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ಲಿಂಗರಾಜ್ ಸರ್ ಅವರು ಚುಟುಕಾಗಿ ನಿಮಗೆ ಹೇಳಿದ್ದಾರೆ. ಹಾಗಾಗಿ ಅವರ ಬಾಲ್ಯವನ್ನು ನಾನು ನಿಮಗೆ ಇಲ್ಲಿ ವಿಸ್ತಾರವಾಗಿ ಹೇಳುವಂತಹ ಪ್ರಮೇಯಕ್ಕೆ ಹೋಗುವುದಿಲ್ಲ. ಬಾಬಾ ಸಾಹೇಬರ ತತ್ವಗಳೇನಿದೆ, ಬಾಬಾ ಸಾಹೇಬರ ಸಿದ್ಧಾಂತಗಳೇನಿದೆ, ಅದನ್ನ ವಾಸ್ತವದಲ್ಲಿ ಇಟ್ಟು ಚರ್ಚೆ ಮಾಡಿ ನಾವು ನಮ್ಮ ಜೀವನದಲ್ಲಿ ಏನನ್ನು ಅಳವಡಿಸಿಕೊಳ್ಳುತ್ತೇವೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ನಮ್ಮ ಜನರಲ್ಲಿ ಇರುವಂತಹ ಅಂಧಾಭಿಮಾನದ ಬಗ್ಗೆ ನಾನು ಮೊದಲು ಹೇಳ್ತೇನೆ. ಬಹುತೇಕ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ಹೋರಾಟಗಾರರಿಗೆ, ಯಾಕಂದ್ರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಪುತ್ತೂರು ಶಾಖೆಯ ಅಧ್ಯಕ್ಷ ರಾಜು ಹೊಸಮಠ್ ವಹಿಸಿದ್ರು. ಈ ಸಂದರ್ಭ ವೇದಿಕೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ, ಅಪರಾಧ ಪತ್ತೆ ದಳ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರಶಾಂತ್ ರೈ ಮರವಂಜೆ, ಮುಖ್ಯ ಅತಿಥಿಯಾಗಿ ಅಲಂಕಾರು ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ನಿಂಗರಾಜ್, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಸ್ಥಾಪಕ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆತ್ರಕಾಡು, ಸರಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್, ದಲಿತ ಸೇವಾ ಸಮಿತಿ ರಾಜ್ಯ ನಾಯಕ ಆನಂದ ಬೆಳ್ಳಾರೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.